ಈ ಕಾರ್ಯಕ್ರಮದ ಪ್ರಾಯೋಜಕರು ಎಂಜೆ ಡೆಕೋರ್ ಸಂತೆಕಟ್ಟೆ ಉಡುಪಿ. ಸ್ಪಂದನ ಟಿವಿಯ ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ಎಂಜೆ ಡೆಕೋರ್ ಸಂತೆಕಟ್ಟೆ ಇವರು ಅರ್ಪಿಸುವ ಸ್ಪಂದನ ಗಲ್ಲಿ ಫುಡ್ ಕಾರ್ಯಕ್ರಮಕ್ಕೆ ಸ್ವಾಗತ. ವೀಕ್ಷಕರೇ, ಪ್ರತಿ ಸಿಟಿಯ ಪ್ರತಿ ಸ್ಟ್ರೀಟಲ್ಲೂ ಏನಾದರೂ ಒಂದು ಸ್ಪೆಷಾಲಿಟಿ ಇದ್ದೇ ಇರ್ತದೆ. ಅಂಥದ್ದೇ ಸ್ಪೆಷಲ್ ಫುಡ್ಡನ್ನು ಹುಡುಕೊಂಡು ನಾವು ಬಂದಿದ್ದೀವಿ ಇವತ್ತು ಉಡುಪಿಯ ಸಿಟಿ ಬಸ್ ಸ್ಟ್ಯಾಂಡ್ ಹತ್ರ. ಓಕೆ ವೀಕ್ಷಕರೇ, ಸಿಟಿ ಬಸ್ ಸ್ಟ್ಯಾಂಡಲ್ಲಿ ಏನು ಸ್ಪೆಷಲ್ ಆದ ಫುಡ್ ಮಾಡ್ತಾರೆ, ಆ ಫುಡ್ ಮಾಡುವವರು ಯಾರು, ಎಲ್ಲಿ ಮಾಡ್ತಾರೆ ಅಂತ ನಿಮಗೀಗ ತೋರಿಸ್ತೇನೆ. ಯಾಕೆ ತಡ, ಬನ್ನಿ ವೀಕ್ಷಕರೇ, ಫಾಲೋ ಮೀ. ವೀಕ್ಷಕರೇ, ನಾವು ಇವಾಗ ಉಡುಪಿಯ ಸಿಟಿ ಬಸ್ ಸ್ಟ್ಯಾಂಡ್ನ ಪಕ್ಕದಲ್ಲಿದ್ದೀವಿ. ಈ ಸಿಟಿ ಬಸ್ ಸ್ಟ್ಯಾಂಡ್ನ ಪಕ್ಕದಲ್ಲೇ ಇದೆ ನೋಡಿ ಕೊಲ್ಲೂರು ಮೂಕಾಂಬಿಕಾ ಕ್ಯಾಂಟೀನ್. ಈ ಕೊಲ್ಲೂರು ಮೂಕಾಂಬಿಕಾ ಕ್ಯಾಂಟೀನಲ್ಲಿ ಏನು ಸ್ಪೆಷಲ್ ತಿಂಡಿ ಸಿಗುತ್ತೆ, ಆ ತಿಂಡಿ ಮಾಡುವವರು ಆದರೂ ಯಾರು, ಹೇಗೆ ಮಾಡ್ತಾರೆ, ಎಷ್ಟು ವರ್ಷದಿಂದ ಈ ಒಂದು ಕೊಲ್ಲೂರು ಮೂಕಾಂಬಿಕಾ ಹೋಟೆಲನ್ನು ನಡೆಸ್ಕೊಂಡು ಬರ್ತಿದ್ದಾರೆ ಅಂತ ಕೇಳುವ. ಯಾಕೆ ತಡ, ಫಾಲೋ ಮೀ. ನೀವು ಕೂಡ ಬನ್ನಿ, ನಾವು ಕೂಡ ಏನು ತಿಂಡಿ ಮಾಡ್ತಾರೆ ಅಂತ ಟೇಸ್ಟ್ ನೋಡುವ. ವೀಕ್ಷಕರೇ, ಈಗ ನಾವು ಕೊಲ್ಲೂರು ಮೂಕಾಂಬಿಕಾ ಕ್ಯಾಂಟೀನ್ ಅಂತ ಇದೆ, ಅವರ ಓನರ್ ಇದ್ದಾರೆ, ಅವ್ರ ಜೊತೆ ನಾವು ಇವಾಗ ಇದ್ದೇವೆ. ನೋಡುವ, ಅವ್ರ ಹತ್ರವೇ ಕೇಳುವ ಇಲ್ಲಿ ಏನೆಲ್ಲ ಸ್ಪೆಷಲ್ ಐಟಮ್ಸ್ ಸಿಗುತ್ತೆ, ಏನು ಸ್ಪೆಷಲ್ ಐಟಮ್ ಮಾಡ್ತಾರೆ ಅಂತ. ಸರ್, ತಮ್ಮ ಹೆಸರು? ನಮ್ಮ ಹೆಸರು ಶಿವಾನಂದ ಪೂಜಾರಿ. ಹಾಂ, ಓಕೆ ಸರ್. ಇಲ್ಲಿ ಏನೆಲ್ಲ ಸ್ಪೆಷಲ್ ತಿಂಡಿ ಮಾಡ್ತೀರಾ? ಸ್ಪೆಷಲ್ ನಾವು ಬ್ರೆಡ್ ಮಸಾಲ ಮಾಡ್ತೇವೆ, ಮತ್ತು ಎಗ್ ಚಿಲ್ಲಿ, ಎಗ್ ಬುರ್ಜಿ, ಮತ್ತು ಇದು ವಡೆ ಎಲ್ಲ ಮಾಡ್ತೇವೆ. ಬಟಾಟೆ ವಡೆ, ದಾಲ್ ವಡೆ, ಎಗ್ ಬೋಂಡ, ಇಡ್ಲಿ. ಓಕೆ, ಇಲ್ಲಿಯ ನಿಮ್ಮದು ಫೇಮಸ್ ತಿಂಡಿ ಯಾವ್ದು ಸರ್? ಸ್ವಲ್ಪ ಬ್ರೆಡ್ ಮಸಾಲ ಮತ್ತು ನೂಡಲ್ಸು, ಫ್ರೈಡ್ ರೈಸ್ ಎಲ್ಲ ನಡೀತಾ ಉಂಟು, ಎಲ್ಲ ಮಾಡ್ತಾರೆ. ಹಾಗಾದರೆ ಫೇಮಸ್ ತಿಂಡಿ ಅಂತ ಹೇಳಿದರೆ ಬ್ರೆಡ್ ಮಸಾಲ. ಓಕೆ, ಹಾಗಾದರೆ ನಮಗೆ ಬ್ರೆಡ್ ಮಸಾಲ ಹೇಗೆ ಮಾಡುವುದಂತ ಹೇಳಿಕೊಡ್ತೀರಾ? ಓಕೆ, ಮಾಡ್ತೇವೆ. ಓಕೆ ವೀಕ್ಷಕರೇ, ಹಾಗಾದರೆ ಇಲ್ಲಿಯ ಮೂಕಾಂಬಿಕಾ ಕ್ಯಾಂಟೀನ್ನ ಸ್ಪೆಷಲ್ ಆದ ಒಂದು ತಿಂಡಿ ಅಂತ ಹೇಳಿದರೆ ಬ್ರೆಡ್ ಮಸಾಲ. ಯಾಕೆ ತಡ, ನಾವು ಕೂಡ ಸ್ವಲ್ಪ ಟೇಸ್ಟ್ ಮಾಡುವ. ಈ ಮೂಕಾಂಬಿಕಾ ಕ್ಯಾಂಟೀನಲ್ಲಿ ಬ್ರೆಡ್ ಮಸಾಲ ಹೇಗೆ ಆಗುತ್ತೆ, ಹೇಗೆ ಮಾಡ್ತಾರಂತ ನಾನು ಕೂಡ ಟೇಸ್ಟ್ ನೋಡ್ತೇನೆ. ಬನ್ನಿ, ಯಾಕೆ ತಡ, ನೀವು ಕೂಡ ನನ್ನೊಟ್ಟಿಗೆ ಬನ್ನಿ. ಏನೆಲ್ಲ ಹಾಕ್ತಾ ಇದ್ರಿ ಈಗ? ಹಾಗನೇ ಹೇಳಿದ್ರೆ ನೀರುಳ್ಳಿ, ಟೊಮೆಟೊ, ಗರಂ ಮಸಾಲೆ, ಚಿಲ್ಲಿ ಪೌಡ್ರು, ಪೆಪ್ಪರ್ ಪೌಡ್ರು, ಮತ್ತೆ ಮೊಟ್ಟೆ, ಬ್ರೆಡ್ ಪೀಸ್ ಮಾಡಿ ಅದಕ್ಕೆ ಹಾಕೋದು. ಅದಕ್ಕೆ ಹೇಳುದು ಬ್ರೆಡ್ ಮಸಾಲ. ಓಕೆ, ನೀವು ಇದು ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ? ಇದು 40 ವರ್ಷ ಆಯ್ತು. 40 ವರ್ಷದ? 40 ವರ್ಷದ ಎಕ್ಸ್ಪೀರಿಯನ್ಸ್ ಇದೆ ನಿಮಗೆ ಈ ಫೀಲ್ಡಲ್ಲಿ. ಇದೊಂದು ಓಕೆ ಓಕೆ, ಸರಿ ಸರ್. ಈಗ ಮೊಟ್ಟೆ ಎಲ್ಲ ಹಾಕಿ ಆಯಿತು, ಇನ್ನು ಬ್ರೆಡ್ ಹಾಕಿದ್ರೆ ಅಲ್ಲಿಗೆ ಫಿನಿಶ್ ಅಷ್ಟೇ. ನಮ್ಗೆ ಕೂಡ ಮಾಡ್ಬೋದು ಮನೆಯಲ್ಲಿ. ಹಾಗಾದರೆ ಇದೀಗ ನೀವು 40 ವರ್ಷದ ಎಕ್ಸ್ಪೀರಿಯನ್ಸ್ ಅಲ್ಲಿ ಒಂದೇ ಟೇಸ್ಟ್ ಕೊಡ್ತಾ ಬರ್ತೀರಾ? ಹೌದು, ಒಂದೇ ಟೇಸ್ಟ್. ಜನಗಳು ಹೇಳ್ತಾರೆ ಈರ್ ಮಲ್ತಿನ ಫುಡ್ಡು ಬ್ರೆಡ್ ಮಸಾಲ ಆನಿಯಂಚ ಮಲ್ತಂದುಲ್ಲಲ್ಲ ಇನ್ನಿಲ್ಕಲ ಅವೇ ಟೇಸ್ಟ್ ಉಂಡು ಬಂದು ಅದೇ.
ಏರ್ಲ ಬೆಡ್ ಮಸಾಲ ತಿಂದು ನೆರೆದು ಬೋದೇರೆಲ್ಲ ಎಲ್ಲ ಕೆಲವು ಬರ್ತಾರೆ ಎಣ್ಣೆ ಬಾಟಿ ಪುರ ಬಯ್ಯದ ಒಂಚೂರು ಪಾರ್ತ್ ಒಂದು ಖಾರ ಆತನಿ ಒಂದು ಉಪ್ಪು ಆತನಿ ಬಂದು ಹೋಗ್ಬೇರೆ ಅದೇ ಅವು ಇತ್ತಿನಾನೆ ಮಾಪು ಬಿಸ್ನೆಸ್ ಸೈಡ್ ಇತ್ತಿನಾನೆ ಅದೇ ಒಂದು ಎಡ್ಡೆ ಅಂಡ ಒಂದು ಹಾಳ ವೀಕ್ಷಕರೇ ನೋಡಿ ರೋಸ್ಟು ಆಗ್ತಾ ಇದೆ. ಆ ರೋಸ್ಟು ಆದ್ರಿಂದ ಈ ಬ್ರೆಡ್ ಮಸಾಲ ತುಂಬಾ ಟೇಸ್ಟ್ ಆಗಿದೆ ಅಂತ ಹೇಳ್ಬೋದು. ನೋಡುವ ಆಗ್ತಾ ಇದೆ, ನಾನು ತಿಂದು ನಿಮಗೆ ಹೇಳ್ತೇನೆ ಎಷ್ಟು ಒಳ್ಳೆ ಬ್ರೆಡ್ ಮಸಾಲ ಮಾಡ್ತಾರಂತ. ಓಕೆ ರೆಡಿ. ಎಸ್, ಬ್ರೆಡ್ ಮಸಾಲ ರೆಡಿ. ಈಗ ಪ್ಲೇಟ್ ಬೇಕಲ್ಲ. ವೀಕ್ಷಕರೇ, ಕೊಲ್ಲೂರು ಮೂಕಾಂಬಿಕಾ ಕ್ಯಾಂಟೀನಲ್ಲಿ ಈಗ ಬ್ರೆಡ್ ಮಸಾಲ ರೆಡಿಯಾಗಿದೆ. ನೋಡುವ ಬ್ರೆಡ್ ಮಸಾಲ ಹೇಗೆ ಮಾಡಿದ್ದಾರೆ ಅಂತ ನಾನು ಟೇಸ್ಟ್ ನೋಡಿ ನಿಮ್ಗೆ ಹೇಳ್ತೇನೆ. ಬ್ರೆಡ್ ಮಸಾಲ ಸೂಪರ್ ಆಗಿದೆ ವೀಕ್ಷಕರೇ. ಬ್ರೆಡ್ ಮಸಾಲ ಅವರು ಆಗನೇ ಹೇಳಿದರು 40 ವರ್ಷದ ಎಕ್ಸ್ಪೀರಿಯೆನ್ಸಲ್ಲಿ ಆವತ್ತು ಹೇಗೆ ಮಾಡ್ತಾ ಇದ್ದೇನ ಇವತ್ತು ಕೂಡ 40 ವರ್ಷ ಆದಮೇಲೆ ಕೂಡ ಇನ್ನು 80 ವರ್ಷಕ್ಕೆ ಹೋದರೂ ಕೂಡ ಈ ಬ್ರೆಡ್ ಮಸಾಲದ ಟೇಸ್ಟ್ ಯಾವತ್ತೂ ಚೇಂಜ್ ಆಗಲ್ಲ. ಓಕೆ ಸರ್, ಬ್ರೆಡ್ ಮಸಾಲ ಮಾಡಿದ್ರಿ, ನಾನು ತಿಂದೆ, ಸೂಪರ್ ಟೇಸ್ಟ್ ಆಗಿದೆ. ನೀವು ಹಿಂದೆ ಎಲ್ಲಿದ್ರಿ? ಈ ಕ್ಯಾಂಟೀನ್ ಮಾಡುವ ಮೊದಲು ಎಲ್ಲಿದ್ರಿ? ನಾವು ಹೋಟೆಲ್ ಜನತಾ ಹೋಟೆಲ್ ಅಂತ ಇತ್ತು ಇಲ್ಲಿ ಸಿಟಿ ಬಸ್ ಸ್ಟ್ಯಾಂಡ್, ಜನತಾ ಹೋಟೆಲ್ ಅಂತ. ಅದೀಗ ಈಗ ಬಂದಾಗಿದೆ, ಅದರಲ್ಲಿದ್ದೆ. ಮತ್ತು ಮೇಲೆ ಒಂದು ಸಾಯಿರಾಮ್ ಕ್ಯಾಂಟೀನ್ ಅಂತ ಇತ್ತು, ಅದರಲ್ಲಿದ್ದೆ, ಅದು ಇದೀಗ ಬಂದಾಗಿದೆ. ಒಂದು 2-3 ಹೋಟ್ಲಲ್ಲಿ ಇದ್ದೆ ನಾನು. ಇಲ್ಲಿ ಇದನ್ನು ಮಾಡಿ ನೀವು 40 ವರ್ಷ ಆಯಿತು ಇಲ್ಲಿ ಈ ಜಾಗದಲ್ಲಿ ಇದ್ದರೆ ಇಲ್ಲಿ 25 ವರ್ಷ. ನೆಕ್ಸ್ಟ್ ಕೆಳಗೆ ಒಂದು ಅಂಗಡಿ ಇತ್ತು, ಅಲ್ಲಿ ಮಾಡಿದ್ದೇನೆ. ಅದರ ನಂತರ ಅದು ಬಿಟ್ಟು ಇಲ್ಲಿ ಮಾಡಿದ್ದೀನಿ. ನಿಮಗೆ ಈ ಕ್ಯಾಂಟೀನ್ ಉದ್ಯಮವೇ ಮಾಡಬೇಕಂತ ಯಾಕೆ ಅನಿಸ್ತು? ಎಂದರೆ ನಾನು 14 ವರ್ಷದಿಂದ ಹಿಂದೆ ಕೂಡ ನಾವು ಇದೇ ಹೋಟೆಲಲ್ಲಿ ಎಲ್ಲ ಕೆಲಸ ಮಾಡಿ ಮತ್ತೆ ಮಾಡಿದ್ವಿ. ಮತ್ತು ಇದನ್ನು ಸ್ವಂತ ಬಿಸ್ನೆಸ್ ಮಾಡುವಂಥ ಆಲೋಚನೆ ಆಯಿತು. ಹೌದು, ನಿಮಗೆ ಒಂದು ಮನಸ್ಸಿಗೆ ಒಂದು ತೃಪ್ತಿ ಇದೆ, ನಾನು ಈ ನನ್ನ ಸ್ವಂತ ಸ್ವ ಉದ್ಯೋಗವನ್ನು ಮಾಡ್ತಾ ಇದ್ದೇನಂತ. ಇದಕ್ಕೆ ನಿಮ್ಮ ಮಕ್ಕಳಾಗಲಿ ಮನೆಯವರಾಗಲಿ ಎಲ್ಲರೂ ಸಪೋರ್ಟ್ ಇದ್ದಾರೆ. ಹೌದು. ಮತ್ತು ನಿಮ್ಮ ಫ್ಯಾಮಿಲಿ ಬಗ್ಗೆ ಕೇಳೋದಾದರೆ ಏನೆಲ್ಲ ಮಕ್ಕಳು ಏನು ಮಾಡ್ತಾ ಇದ್ದಾರೆ? ಮಕ್ಕಳೆಂದರೆ 2 ಹೆಣ್ಣು ಮಕ್ಕಳಿಗೆ ಮದುವೆ ಆಗಿದೆ, ಒಬ್ಬ ಗಂಡು ಅವನಿಗೆ ಮದುವೆ ಆಗಿದೆ. ಅವನಿಗೆ ಬೇರೆ ಕೆಲಸದಲ್ಲಿದ್ದಾರೆ, ಮಣಿಪಾಲದಲ್ಲಿ ಬಾರಲ್ಲಿದ್ದಾರೆ. ಹುಡುಗಿಯರೆಲ್ಲ ಗಂಡನ ಮನೆಯಲ್ಲಿದ್ದಾರೆ. ಇತ್ತೆ ನಮ್ಮ ಒಂತೆ ತೂಟು ಪಾತೆರ್ಗ ದಯಪಂಡ ತೂಟು ಪಾತೆರ್ನ ಒಂಚೂರು ದಂಬರ್ ಪುಣ್ಗೆ ಅತ್ತ ಅಂದೆ ಸರಿ ತುಳು ಬಂಡ ಇಟ್ಟು ಹೇಳ್ತಾರೆ ಐಕೆ ಬನ್ಪಿನ ತೂಟು ಪಾತೆರ್ಗ ಈ ಬ್ರೆಡ್ ಮಸಾಲ ಅಂತ ಬಂಡಾರ ಈ ಒಂಜಿ ಬ್ರೆಡ್ ಮಸಾಲ ಮಲ್ಪುನ ಐಡಿಯಾ ಇರಿಗೆ ಎಂಚೆ ಬತ್ತಿ ಐಡಿಯಾ ಬತ್ತು ಎಂಗೆಲ್ಲ ಗುರುಕುಲ್ ಇತ್ತು ರಾತ್ರಿ ಬೇರೆ ಬ್ರೆಡ್ ಮಸಾಲ ಮಲ್ಪರಿಗೆ ಬಂದೆ ಗುರು ಇತ್ತಾರೆ ಎಂಗ್ಲೆ 6 ತೀರ್ ಬೇರೆ ಎಂಗೆಲ್ಲ ರಿಲೇಷನ್ ಆರಲ್ಲ ಅದು 2 ಕಲ್ತು ಯಾನು 2 ಕಲ್ತು ಉಪ್ಪು ಎತ್ತು ಪಾಡುವೇರು ಗಿಡಗೆ ಇರ್ಲೈತೆ ಬಯ್ಯದ ಗುರ್ತು ಬರ್ಪೀರು ಒಂಚೂರು ಪಾಡೊಂದು ಬರ್ಪೀರು ಅಕಲ್ದಾಲ ನೆರೆದು ಬೋತಿನದಲ್ಲ ಮತ್ತೆ ಇತ್ತಿನ ಮಾಮೂಲಿ ಅಕ್ಕಿ ಮಸಾಲ ಸೀರಿಯಸ್ಗೆ ತಮ್ಮ ಜಾತ ನಂಗೆ ಗಿರಾಕಿ ಮುಖ್ಯ ಇತ್ತಿನ ಮಾಮೂಲಿ ಬರ್ಪೇರಿ ಗರಡ ಮಲ್ಪೇರಿ ಪೋಪೇರಿ ಎಲ್ಲ ಕೂಡ ಬರ್ತದೆ ಎಂಕಲು ಅಂತ ಅಂದು ಮಾರುವಂಥ ಪಾಡದ ಎಂಕಲು ಜಾಸ್ತಿ ಆಗ್ತದೆ ಇಂಕ ಹಿರಿಯ ಬಗ್ಗೆ ಒಂಚೂರು ನೆರಿಯ ಬಣ್ಣದಲ್ಲಿ ಹೋಗ್ಬೇಡಿ ಬರ್ಬರಾಗ್ಲಿಲ್ಲ ಈ ಒಂಜಿ ಉದ್ಯಮ ಬೇಜಾರಾತಿನ ಸಂಗತಿ ದಾಲ ಉಂಡ ಬೇಜಾರ ಸಂಗತಿ ಅಲ್ಲ ಜಪ್ಪ ಎಂಚಿನ ಅದಾಲ ಹೊರ ಬ್ಯಾಗ್ ಲಾಸ್ ಆಗ್ಬಿಡು ಹೊರ ಲಾಭ ಇಪ್ಪು ಹೊರ ಒರಿಯುಂಡು ಐಟಮ್ಸ್ ಒರಿಯುಂಡು ಒರಿಗ ಲಾಸ್ ಅಂಚೆ ಐಕ್ಯದಲ್ಲ ಆತ್ಮೆಲ್ಲ ಟೆನ್ಷನ್ ದಾಲ ಕೊಡ ಬತ್ತನ ಬಗ ತುಂಬ ಬಂದಿತ್ತು ಬಂದು ಸಾಧಾರಣ 1 ತಿಂಗಳು ಫುಲ್ ಬಂದಿತ್ತು ಬೊಕ್ಕ ಮಧ್ಯಾಹ್ನದಂತ ಓಪನ್ ಇತ್ತು ವೈವಾಟದಲ್ಲ ಮಲ್ಪಾರಿ ನಮಗೆ ಬೇತ ವೈವಾಟದಲ್ಲಿ ಗೊತ್ತಿಲ್ಲ ಅಜ್ಜಿ ಬೇದದಲ್ಲ ಮಲ್ಪ ವೈವಾಟ ಗೊತ್ತಿಲ್ಲ ಇನ್ನಿತ ದಿನೊಟ್ಟು ನಮ್ಮ ಈ ಕ್ಯಾಂಟೀನ್ ಉದ್ಯಮ ಎಂಚಾವನ್ನು ಎಡ್ಡೆ ನಡತದೆ ಎಡ್ಡೆ ಆಪುಂಡ ಎಂಚ ತುಂಬ
ಇಂಚಿನ ಕೂಲಿ ಇಂಚಿನ ನೆಕ್ಸ್ಟ್ ಕೊರೋನಾ ಪಂಪಿನ ಮಹಾಮಾರಿ ಬದಲು ಕೂಡದಲ್ಲ ಅಡಚಣೆ ಆಪುಣು ಬಂದಿರುತ್ತ ನಾನು ಅಂತ್ಯದಲ್ಲಿ ಆ ಒಂದು ಪಂಪಿನ ಭರವಸೆ ಉಂಟು ಆ ಒಂದು ಮಾಡಿದೆ ಅವರ ಬಲ್ಲಿ ಮಾಡಿದೆ ಅದೇ ಮಾತಗಲೆಲ್ಲ ಎಡ್ಡೆ ಒಂಜಿ ಅನುಗ್ರಹ ಕೊರಡು ಬಂದು ಇರ್ನ ಒಂಜಿ ಆಸೆ. ಫ್ರೈಡ್ ರೈಸು ನೂಡಲ್ಸ್ ಕಬಾಬ್ ಹುರ್ದು ನಮ್ಮ ಊರ್ದ ತಿಂಡಿ ಇತ್ತೆ ಅದೇ ಊರ್ದ ತಿಂಡಿಗೆ ಡಿಮ್ಯಾಂಡ್ ಎಂಚು ಪುಣಿಗೆಯನ್ನು ಡಿಮ್ಯಾಂಡ್ ಬರ್ಲಿತ್ತ ಇಚ್ಚಲಕನೆ ಮಾಮೂಲಿ ಒಂದು ಬಟಾಟೆ ವಡ ದಾಲ್ ವಡ ತೆತ್ತಿದ ಬೋಂಡ ಮತ್ತು ಇಡ್ಲಿ ಬರಬಲ್ಪೆ ಅಂದು ಕಾಂಡೆ ಏತು ಪುರತು ಓಪನ್ ಆಪುಣ 7 ಗಂಟೆಗೆ 7 ಗಂಟೆಗೆ ಏನೇ ಪುರ ತಿಂಡಿ ಮಲ್ಪೋರು 7 ಗಂಟೆಗೆ ಇಡ್ಲಿ ಬೊಕ್ಕೊಂದೆ ಇನ್ನು ಬಟಾಟೆ ವಡ ಬಟಾಟೆ ಚಟ್ನಂಬಡೆ ಇಡ್ಲಿ ಮುಂಚೂಂಜಿ ಅವೇ. ಮಧ್ಯಾಹ್ನ ರೆಸ್ಟ್ ಉಂಟು ಮಧ್ಯಾಹ್ನಕ್ಕೆ ಒಂದು 15 ಫ್ರೈಡ್ ರೈಸ್ ನೂಡಲ್ಸ್ ಅಪ್ಪಂಡಿರ್ನ ಕಾಂಡೆ ಚಾಲು ಆಯ್ನ ಬಯ್ಯ ಮುಟ್ಟಲ ಚಾಲೆ ಬಯ್ಯ ವರ್ಮ ಅಂಟೆ ಮುಟ್ಟಲ ಚಾಲೆ. ವೀಕ್ಷಕರೇ ಯಾಕ್ತಡ ಹಾಗಾದರೆ ಸಿಟಿ ಬಸ್ ಸ್ಟ್ಯಾಂಡಲ್ಲಿ ಕೊಲ್ಲೂರು ಮೂಕಾಂಬಿಕಾ ಅಂತ ಒಂದು ಕ್ಯಾಂಟೀನ್ ಇದೆ, ದಯವಿಟ್ಟು ಬನ್ನಿ. ಅಲ್ಲಿಯ ಬ್ರೆಡ್ ಮಸಾಲ ತುಂಬಾ ಫೇಮಸ್ ಅಂತ ಹೇಳಿದರು. ಏನು ನೋಡ್ತಿದ್ದೀರ, ಬನ್ನಿ ಒಮ್ಮೆ ಟೇಸ್ಟ್ ಮಾಡಿ ನೋಡಿ, ಆಗ ನಿಮಗೂ ಕೂಡ ಗೊತ್ತಾಗುತ್ತೆ ಇಲ್ಲಿಯ ಬ್ರೆಡ್ ಮಸಾಲ ಹೇಗೆ ಸೂಪರ್ ಆಗಿದೆ ಅಂತ. ನಮಸ್ತೆ. ಎಲ್ಲಿಂದ ತಾವು? ಯಾವ ಊರು? ನಮ್ಮ ಭಟ್ಕಳ. ಇಲ್ಲಿ ಈ ಕ್ಯಾಂಟೀನ್ಗೆ ಎಷ್ಟು ಸಮಯದಿಂದ ಬರ್ತಾ ಇದ್ದೀರಾ ತಾವು? ಬರ್ತಾ ಇದ್ದೆ ಯಾವಾಗ ಒಂದು 10 ವರ್ಷದ ಆಚಿಂದ ಬರ್ತಾ ಇದ್ದೆ. 10 ವರ್ಷದಿಂದ ಬರ್ತಾ ಇದ್ದೀರಾ? 10 ವರ್ಷ. ಇಲ್ಲಿ ನಿಮಗೆ ತಿಂಡಿ ಏನು ಇಷ್ಟ ಆಗುತ್ತೆ? ತಿಂಡಿ ಒಳ್ಳೆ ಆಗ್ತದೆ. ಯಾವ್ದು ತಿಂಡಿ ಇಷ್ಟ? ಎಲ್ಲ ಮೊಟ್ಟೆ ಬೋಂಡ ಕಡೆಗೆ ನೂಡಲ್ಸು ಎಲ್ಲ ಇಷ್ಟ. ಎಲ್ಲ ಇಷ್ಟ. ಒಳ್ಳೆ ತಿಂಡಿ ಮಾಡ್ತಾರೆ. ಹೌದೌದು, ಒಳ್ಳೆ ತಿಂಡಿ. ಮತ್ತು ರೇಟ್ ಸಹ ಅಷ್ಟು ಜಾಸ್ತಿ ಅಲ್ಲ, ಒಳ್ಳೆ ಕಡಿಮೆ. ಬ್ರೆಡ್ ಮಸಾಲ ಅದನ್ನು ಒಳ್ಳೆ ಬ್ರೆಡ್ ಮಸಾಲ ತುಂಬಾ ಫೇಮಸ್. ಹೌದೌದು ಅಲ್ಲ, ಹೌದು. ಇವಾಗ ದಿವಸ ಬಂದು ಇಲ್ಲಿ ತಿಂದು ನಿಮ್ಮ ಮನೆಯವರಿಗೂ ಸಹ ತಗೊಂಡು ಹೋಗ್ತೀರಾ? ಹೌದೌದು. MJ ಡೆಕೋರ್ಸ್ ಸಂತೆಕಟ್ಟೆ ಇವರು ಅರ್ಪಿಸುವ ಸ್ಪಂದನ ಗಲ್ಲಿ ಫುಡ್ ಕಾರ್ಯಕ್ರಮದ ಮುಗಿಸುವಂಥ ಹೊತ್ತು
ನಮ್ಮ ಇಂದಿನ ಕ್ಯಾಂಟೀನ್ನ ಮಾಲಕರಾದ ಇವರಿಗೆ ನಾವು ನಮ್ಮ ಸ್ಪಂದನ ಟಿವಿಯ ಕಡೆಯಿಂದ ಸ್ಮರಣಿಕೆಯನ್ನು ನೀಡ್ತಾ ಇದ್ದೇವೆ. ಸರ್, ನಿಮ್ಮ ಹೋಟೆಲ್ ಉದ್ಯಮ, ಈ ಕ್ಯಾಂಟೀನ್ ಉದ್ಯಮ ಇನ್ನೂ ಕೂಡ ಉತ್ತರೋತ್ತರ ಅಭಿವೃದ್ಧಿಯಾಗಲಿ ಅಂತ ಹೇಳಿಕೊಳ್ಳುತ್ತಾ ನಿಮಗೆ ಧನ್ಯವಾದಗಳನ್ನು ಅರ್ಪಿಸಿದ್ದೇವೆ. ವೀಕ್ಷಕರೇ, ಇದು ಈ ವಾರದ ಗಲ್ಲಿ ಫುಡ್. ಉಡುಪಿಯ ಕೊಲ್ಲೂರು ಮೂಕಾಂಬಿಕಾ ಹೋಟೆಲ್ನ ಬ್ರೆಡ್ ಮಸಾಲ ಹೇಗಿತ್ತು, ಯಾವ ಥರ ಮಾಡಿದ್ರಂತ ನೋಡ್ಕೊಂಡು ಬಂದ್ವಿ. ಇನ್ನು ಮುಂದಿನ ಗಲ್ಲಿ ಫುಡ್ ಮುಂದಿನ ವಾರ ನಿಮ್ಮ ಜೊತೆ ನಾನು ಭೇಟಿ ಆಗ್ತೀನಿ. ಅಲ್ಲಿವರೆಗೆ ನೋಡ್ತಾ ಇರಿ ಸ್ಪಂದನ ಟಿವಿ. ಬಾಯ್. ಈ ಕಾರ್ಯಕ್ರಮದ ಪ್ರಾಯೋಜಕರು MJ ಡೆಕೋರ್ ಸಂತೆಕಟ್ಟೆ, ಉಡುಪಿ.